ಆಸ್ಟ್ರಿಯಾ ಸ್ಪೋರ್ಟ್ಸ್ ಬೈಕ್ KTM 125 ಡ್ಯೂಕ್ ಮಂಗಳೂರು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ABS ತಂತ್ರಜ್ಞಾನದೊಂದಿಗೆ ಬಿಡುಗಡೆಯಾಗಿರುವ ನೂತನ 125 ಡ್ಯೂಕ್ ಬೈಕ್ ಇತರ ಬೈಕ್ಗಳಿಗೆ ಭಾರಿ ಪೈಪೋಟಿ ನೀಡಲಿದೆ. ಯುವ ಜನಾಂಗ ಮನಗೆದ್ದಿರುವ KTM ಬೈಕ್ ಹೊಸ ಸೀರೀಸ್ನ 125 ಡ್ಯೂಕ್ ಬೈಕ್ ಮಂಗಳೂರು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಡ್ಯೂಕ್ 390 ಬೈಕ್ ಮಾದರಿಯನ್ನೇ ಹೋಲುವ 125 ಡ್ಯೂಕ್ ಹೆಚ್ಚು ಆಕರ್ಷಕ ವಿನ್ಯಾಸವನ್ನ ಹೊಂದಿದೆ. ಜೊತೆಗೆ ಕೆಲ ಬದಲಾವಣೆ ಕೂಡ ಮಾಡಲಾಗಿದೆ. ನಗರದ ಬಲ್ಮಠ ರೋಡ್ ಸಮೀಪ ಮ್ಯಾಂಗಲೂರು KTM ಶೋರೂಂನಲ್ಲಿ ಬಿಡುಗಡೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ KTM 125 ಡ್ಯೂಕ್ ಬೈಕ್ನ ಮೊದಲ ಗ್ರಾಹಕರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ರು. ಇನ್ನು ಸುಪ್ರೀಂ ಬಜಾಜ್ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜರ್ ಸಿದ್ದಿಕ್ ಅವರು ಮೊದಲ ಗ್ರಾಹಕರಿಗೆ ಕೀಯನ್ನ ಹಸ್ತಾಂತರಿಸಿದ್ರು. ಸುಧೀರ್ ಸಾಲ್ಯಾನ್, ಸಜ್ಜನ್ ಪೂಜಾರಿ, ದೇವರಾಜ್ ಅವರು KTM 125 ಡ್ಯೂಕ್ ಬೈಕ್ನ ಮೊದಲ ಗ್ರಾಹಕರಾಗಿದ್ದಾರೆ. ಈ ವೇಳೆ ಗ್ರಾಹಕರಾದ ಸುಧೀರ್ ಸಾಲ್ಯನ್ ಅವರು ಮಾತನಾಡಿ, ಬೈಕ್ನಲ್ಲಿ ಅತ್ಯುತ್ತಮ KTM ಬೈಕ್ ಆಗಿದೆ. 125cc ಸಿಂಗಲ್ ಹೊಂದಿರುವುದರಿಂದ ಈ ಬೈಕ್ ABS ತಂತ್ರಜ್ಞಾನವನ್ನ ಹೊಂದಿದೆ ಅಂತ ಹೇಳಿದ್ರು. I like KTM 125 ABS because it's unique. It has got three things which are uncommon in 125cc bikes. First of all, it has got the looks of a 200cc bike. Secondly, it has got power of a 150cc bike, and it has got a mileage of 125cc bike. Absolutely killing combination. That is why I like KTM. ಇನ್ನು ಮ್ಯಾಂಗಲೂರು KTM ಶೋರೂಂನ ಮ್ಯಾನೇಜರ್ ದಂದರಾಜ್ ಅವರು ಮಾತನಾಡಿ, ABS ತಂತ್ರಜ್ಞಾನ ಸೇರಿದಂತೆ ಹಲವು ಫ್ಯೂಚರ್ಸ್ನೊಂದಿಗೆ 125 ಡ್ಯೂಕ್ ಬೈಕ್ ಮಾರುಕಟ್ಟೆಗೆ ಬಿಡುಗಡೆಯಾಗಿದೆ. ಬ್ಲಾಕ್, ಆರೆಂಜ್, ವೈಟ್ 3 ಬಣ್ಣಗಳಲ್ಲಿ ಬೈಕ್ ಲಭ್ಯವಿದೆ. ಇದು ಯುರೋಪ್ನ ನಂಬರ್ 1 ಬ್ರ್ಯಾಂಡ್ ಆಗಿದೆ ಎಂದು ಹೇಳಿದ್ರು. ಇದು ABS ಹೊಂದಿರುತ್ತದೆ. ಇದರಲ್ಲಿ 3 ಕಲರಲ್ಲಿ ಅವೈಲೇಬಲ್ ಉಂಟು. KTM ಅಲ್ಲಿ ಡ್ಯೂಕ್ 125 ಆರೆಂಜ್, ಬ್ಲ್ಯಾಕ್ ಮತ್ತು ವೈಟ್ ಅಲ್ಲಿ. ಈ ಬಗ್ಗೆ ಬುಕ್ಕಿಂಗ್ ಮಾಡಲು ಹಾಗೂ ಪರ್ಚೇಸ್ ಮಾಡಲು ಇಂಟ್ರೆಸ್ಟ್ ಇದ್ದರೆ ನಮ್ಮ ಬಲ್ಮಠದಲ್ಲಿ ಶೋರೂಮ್ ಇದೆ, ಹಾಗೂ ನಮ್ಮದು ಪಂಡಿತ್ ಹೌಸ್ KTM ಅಲ್ಲಿ ಸಹ ಮಾಡಬಹುದು. ಈ ಬೈಕ್ಗಳು ನಿಮಗೆ ನೋಡೋಕ್ಕೆ ಎಲ್ಲ 2 ಶೋರೂಮಲ್ಲಿ ಸಹ ಲಭ್ಯವಿದೆ. ಬೈಕ್ಗಳು 200cc ಹಾಗೂ 250 ಹಾಗೂ 350cc ಅಲ್ಲಿತ್ತು. ಚಿಕ್ಕ CCಯಲ್ಲಿ ನಮ್ಮಲ್ಲಿ ಬೈಕ್ಗಳು ಇರಲಿಲ್ಲ. ಈಗ ಕಮ್ಮಿ CC ಈ ಬಿಗಿನರ್ನವರಿಗೆ ಬೇಕಾಗಿ ಈ 125cc ನಾವು ತಂದಿದ್ದೇವೆ. ಹಾಗೆ ಅದು ಸೇಫ್ಟಿ ಫೀಚರ್ಸ್ ಆಗಿ ABS ಅದಕ್ಕೆ ಹೊಂದಿರುತ್ತೆ. 390cc ಮತ್ತು ನಮ್ಮ ಡ್ಯೂಕ್ 200ಗೂ ವ್ಯತ್ಯಾಸವೇನೆಂದರೆ 390cc ಸ್ಪೆಸಿಫಿಕೇಶನ್ ವೈಸ್ ನೋಡಿಕ್ಕೆ ಹೋಗಿದ್ರೆ ತುಂಬ ಸ್ಪೆಸಿಫಿಕೇಶನ್ ಇದೆ. ಅದರಲ್ಲೂ ABS ಡ್ಯೂಯಲ್ ಚಾನೆಲ್ ಬರುತ್ತೆ, ಇದರಲ್ಲಿ ಸಿಂಗಲ್ ಚಾನೆಲ್ ABS ಬರುತ್ತೆ. ಈ ವೇಳೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಕ್ಲೈವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಲ್ಲಿ ತನಕ ಬಂದಿರುವ KTM ಬೈಕ್ ಯುವ ಮನಸ್ಸುಗಳನ್ನ ಗೆದ್ದಿದೆ. ಇದೀಗ 125 ಡ್ಯೂಕ್ ಬೈಕ್ ಯುವ ಮನಸ್ಸುಗಳನ್ನ ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಮಾತ್ರವಲ್ಲದೆ ಭಾರತದ ಸ್ಪೋರ್ಟ್ಸ್ ಬೈಕುಗಳಲ್ಲಿ ಒಂದಾಗಿದೆ. ನಾಗೇಶ್ ಕಾವೂರು, ವಿಪೋ ನ್ಯೂಸ್ 24/7 ಮಂಗಳೂರು.